ಹಾಯ್ ಗೆಳೆಯರೆ, ನಾನು ನಿಮ್ಮ ನಾಗೇಶ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಕೆಳಗಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಲ್ಲಿಂದು ಕ್ಲಿಕ್ ಮಾಡಿ. यह है कुरुप। ये बहुत बड़ा मुजरिम है। इसके ऊपर बहुत सारे केसेस है। आप लोग इसको बराबर से देख लो। इसको कोने कोने पे ढूंढना है। 36 ವರ್ಷಗಳು, 300ಕ್ಕೂ ಹೆಚ್ಚು ಡಿಪಾಪ್ಸ್ಗಳು, 1000ಕ್ಕೂ ಹೆಚ್ಚು ಯಾತ್ರೆಗಳು. ಇದು ಅವನಲ್ಲ ಸರ್. ಇದೆಲ್ಲ ಒಬ್ಬರಿಗಾಗಿ. ಕುರುಪ್, ಸುಗುಮಾರ ಕುರುಪ್. ಅಂದು ಜಾನ್ವರಿ 21, 1984 ನಮ್ಮ ಪಕ್ಕ ರಾಜ್ಯ ಕೇರಳದ NH47ನಲ್ಲಿ ಒಂದು ಕಾರು ಒತ್ತಿ ಹೋಗುತ್ತದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಬೆಳಗ್ಗೆ 4 ಗಂಟೆಗೆ ಸರಿಯಾಗಿ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಕರೆ ಮಾಡಿದ ವ್ಯಕ್ತಿ ಮಾವಿನಕೆರೆ ಎಂಬ ಪ್ರದೇಶದಲ್ಲಿ ಕಾರು ಬೆಂಕಿ ಹೊತ್ತಿರುತ್ತದೆ ಅಂತಾನೆ. ಪೊಲೀಸರು ಕೂಡಲೇ ಆ ಪ್ರದೇಶಕ್ಕೆ ಬರುತ್ತೆ. ಅಲ್ಲಿಗಾಗಲೇ ಆ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಸುಟ್ಟು ಬೂದಿಯಾಗಿರುತ್ತಾನೆ. ಕಾರ್ನ ಡೀಟೇಲ್ ನೋಡಿದಾಗ ಕಾರ್ನ ಮಾಲೀಕ ಒಬ್ಬ NRI ಎಂದು ಗೊತ್ತಾಗುತ್ತೆ. ಸತ್ತು ಹೋಗಿರುವ ವ್ಯಕ್ತಿ ಮಾಲೀಕನೇ ಎಂದು ಗೊತ್ತಾಗುತ್ತೆ. ಸತ್ತು ಹೋಗಿರುವ ವ್ಯಕ್ತಿ ಮಾಲೀಕನೇ ಎಂದು ಮೇಲ್ನೋಟಕ್ಕೆ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು FIR ಬುಕ್ ಮಾಡ್ತಾರೆ. ಡೆಡ್ ಬಾಡಿನ ಕಾರ್ನ ಮಾಲೀಕನ ಮನೆಗೆ ಕಳಿಸ್ತಾರೆ. ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನುವ ಅನುಮಾನ ವಾಸನೆ ಆಗಾಗಲೇ ಪೊಲೀಸರ ಮೂಗಿಗೆ ಬರುತ್ತದೆ. ಅಲ್ಲಿ ಸಿಕ್ಕ ಎವಿಡೆನ್ಸ್ಗಳನ್ನು ತನಿಖೆ ಮಾಡಿದ ನಂತರ ಒಂದು ವಿಚಾರ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ, ಅಲ್ಲಿ ಸತ್ತೋಗಿರೋದು ಕಾರ್ನ ಮಾಲೀಕ ಅಲ್ಲ, ಬದಲಾಗಿ ಆ ಕಾರ್ನಲ್ಲಿರುವ ವ್ಯಕ್ತಿಯನ್ನು ಕೊಂದಿರೋದು ಕಾರ್ನ ಮಾಲೀಕ ಅಂತ. ಹಾಗಾದರೆ ಆ ಕಾರ್ನಲ್ಲಿ ಸಿಕ್ಕ ಶವ ಯಾರ್ದು? ಆ ವ್ಯಕ್ತಿಯನ್ನು ಕಾರ್ ಮಾಲೀಕ ಕೊಂದದ್ದು ಯಾಕೆ? ಅಷ್ಟಕ್ಕೂ ಆ ಕಾರ್ನ ಮಾಲೀಕ ಯಾರು? ಪೊಲೀಸರಿಗೆ ಸತ್ತೋಗಿರೋದು ಕಾರ್ನ ಮಾಲೀಕ ಅಲ್ಲ ಎಂದು ಹೇಗೆ ಗೊತ್ತಾಗುತ್ತೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಸಿಗಬೇಕು ಅಂದರೆ ನೀವು ಈ ಸ್ಟೋರಿನ ಕಂಪ್ಲೀಟಾಗಿ ನೋಡಬೇಕು. ಕೊನೆ ತನಕ ನೋಡಿ. ಆತನ ಹೆಸರು ಗೋಪಾಲಕೃಷ್ಣ ಕುರು. ಇವರು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮುಂಬೈನಲ್ಲಿ ಗೋಪಾಲಕೃಷ್ಣ ಕುರುಪರನ್ನ ಕೆಲಸಕ್ಕೆ ಯೋಜನೆ ಮಾಡಿರ್ತಾರೆ. ಹೀಗಿರುವಾಗ ಒಂದು ಹುಡುಗಿಯ ಜೊತೆ ಪ್ರೇಮಾಂಕರವಾಗುತ್ತದೆ. ಹುಡುಗಿಯನ್ನು ಪ್ರೀತಿಸಿ ಮದುವೆಯನ್ನು ಆಗ್ತಾರೆ. ಮದುವೆ ಆದ ನಂತರ ನನಗೆ ಲಾಂಗ್ ಲೀವ್ ಬೇಕು ಅಂತ ಪರ್ಮಿಷನ್ ಕೇಳಿ ತನ್ನ ಊರಾದ ಕೇರಳದ ಚಿರಿಯನಾಡಿಗೆ ಬರ್ತಾರೆ. ಅಂದ ಹಾಗೆ ಕುರು ಪ್ರೀತಿಸಿ ಮದುವೆಯಾದ ಹುಡುಗಿಯ ಹೆಸರು ಸರಸಮ್ಮ ಅಂತ. ಸರಸಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಊರಿಗೆ ಬಂದ ಕುರು ಮತ್ತೆ ಮುಂಬೈಗೆ ಹೋಗಿ ಕೆಲಸ ಮಾಡಲು ಇಷ್ಟ ಇರುವುದಿಲ್ಲ. ಹೀಗಾಗಿ ಮತ್ತೆ ಮುಂಬೈಗೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೇನೆ. ಈ ಸಂದರ್ಭದಲ್ಲಿ ಏರ್ಫೋರ್ಸ್ ಗ್ರೂಪ್ಗೆ ಒಂದು ನೋಟಿಸ್ನ ಕಳಿಸುತ್ತೆ. ಆ ನೋಟಿಸ್ನಲ್ಲಿ ನಿಮ್ಮ ಹೆಸರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ, ನೀವಿನ್ನೂ ಸರ್ಕಾರಿ ಕೆಲಸಕ್ಕೆ ಹೋಗೋಗಿಲ್ಲ ಅಂತ ಬರೆದಿರುತ್ತೆ. ಇದಕ್ಕೆ ಗ್ರೂಪ್ ಟೆನ್ಷನ್ ಮಾಡಿಕೊಳ್ಳೋದಿಲ್ಲ. ನಾನು ಹೊರದೇಶಕ್ಕೆ ಹೋಗಿ ದುಡಿತೀನಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಗೋಪಾಲಕೃಷ್ಣ ಗ್ರೂಪ್ ಎಂಬ ಹೆಸರಿನಿಂದ ಹೊರದೇಶಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಕಾರಣ ಅವರ ಹೆಸರು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರುತ್ತೆ. ಈ ವಿಚಾರ ಗೊತ್ತಾದಾಗ ಗ್ರೂಪ್ ಮತ್ತೊಂದು ಪ್ಲ್ಯಾನ್ ಮಾಡ್ತಾರೆ. ಫಾರಿನ್ಗೆ ಹೋಗಬೇಕು ಅಂದರೆ ಬ್ಲ್ಯಾಕ್ ಲಿಸ್ಟ್ನಲ್ಲಿರುವ ಹೆಸರನ್ನು ತೆಗೆಸಬೇಕು. ಅದಕ್ಕೆ ಕೇರಳದಲ್ಲಿರುವ ಒಬ್ಬ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಳುತ್ತಾರೆ. ಗೋಪಾಲಕೃಷ್ಣ ಕುರುಪ್ ಅನ್ನೋ ಹೆಸರಿನಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಇದನ್ನು ಇಂಡಿಯನ್ ಏರ್ಫೋರ್ಸ್ಗೆ ಕಳಿಸುತ್ತದೆ. ಹಾಗಾಗಿ ಸರ್ಕಾರಿ ಡಾಕ್ಯುಮೆಂಟ್ಗೆಲ್ಲ ಕುರುಪ್ ಸತ್ತಿರೋದಾಗಿ ರಿಜಿಸ್ಟರ್ ಆಗುತ್ತೆ. ಇದಾದ ನಂತರ ತನ್ನ ಹೆಸರು ಸುಕುಮಾರ ಕುರುಪ್ ಅಂತ ಚೇಂಜ್ ಮಾಡಿಸ್ಕೊಳ್ತಾರೆ. ಆ ಹೆಸರಿನಲ್ಲಿ ನಕಲಿ ಪಾಸ್ಪೋರ್ಟ್ ರೆಡಿ ಮಾಡ್ತಾರೆ. ಆ ಪಾಸ್ಪೋರ್ಟ್ ಮೂಲಕ ಭಾರತದಿಂದ ದುಬೈಗೆ ಹಾರ್ತಾರೆ. ಅಲ್ಲಿ ಒಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ.
ದುಬೈ ಲೈಫ್ನ ಕುರುಪ್ ತುಂಬಾ ಎಂಜಾಯ್ ಮಾಡ್ತಾರೆ. ಸ್ನೇಹಿತರ ಬಳಗ ಕೂಡ ಹೆಚ್ಚಾಗುತ್ತೆ, ಖರ್ಚು ಕೂಡ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಅಂತ ಇರೋದೇ ಇಲ್ಲ. ಇದೇ ಸಂದರ್ಭದಲ್ಲಿ ಅವರು ಕೆಲಸ ಮಾಡುತ್ತಿದ್ದ ಕಂಪನಿ ಲಾಸ್ ಆಗಿ ಬಾಗಿಲು ಬೇಗ ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಕಂಪನಿ ಕ್ಲೋಸ್ ಆದಮೇಲೆ ಕುರುಪ್ ಮಾಡೋದಾದ್ರೂ ಹೇಗೆ, ಅವನ ಜೀವನ ಆದರೂ ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೇ ನನ್ನ ಚಾನಲ್ ನೆಕ್ಸ್ಟ್ ವಿಡಿಯೋಗೆ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ, ಯಾಕಂದರೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗಾಗಿ ಕಾದಿರುತ್ತೆ.